ಕೊರೋನಾ ಬಂದಾಗೆ ಇದೊಂದು ಲೋಕಕ್ಕೆ ಬಂದಂಥ ಒಂದು ಸಮಸ್ಯೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಟ್ಟಿನಲ್ಲಿ ಅದನ್ನು ಸಮರ್ಪಕವಾಗಿ ನೆರವೇರಿಸಿದಲ್ಲಿ ನಮಗೆ ಈಗ ಒಂದು 5 ದಿವಸದಿಂದ ಗ್ಯಾಸ್ ಅಂಡ ಇಲ್ಲಿ ಲಭ್ಯತೆ ಇಲ್ಲ. ನಮ್ಮದು ಇದ್ದದ್ದು ಈಗ ಖಾಲಿ ಆಗ್ತಾ ಬಂತು. ಪಾಪದವರನ್ನು ಇದು ಮಾಡಿ ಹಣ ಮಾಡ್ತಾರೆ. ಇದರಲ್ಲಿ ಗ್ಯಾಸ್ ಈಗ ಯುದ್ಧ ಸ್ಟಾರ್ಟ್ ಆಗಿ 3-4 ದಿನ ಆಗುವಾಗಲೇ ಗ್ಯಾಸ್ ಬಂದ್ ಆಯಿತು ಅಂತ ಹೇಳಿದ್ರೆ ಇಂಥ ಹೊಡೆದವರು. ಇನ್ನೊಂದು 2 ದಿವಸಕ್ಕೆ ಸಮಸ್ಯೆ ಇಲ್ಲ, ಆಮೇಲೆ ಸಮಸ್ಯೆ ಆಗ್ತದೆ. ಕ್ಲೋಸೇ ಮಾಡಬೇಕಾಗ್ತದೆ. ಈಗ ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ನಮ್ಮದು ಈಗ ಉಡುಪಿದ್ದು ಅದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬಂತಂತೆ. ಇದ್ರದ್ದು ನಮ್ಮದು ಹೋಟೆಲ್ ಎಲ್ಲ ಕ್ಲೋಸ್ ಆಗ್ತಾ ಬಂತಂತೆ, ಗ್ಯಾಸ್ ಇಲ್ಲ ಅಂತ ಹೇಳಿ. ಸೊ ಅದೇ ನಾವು ಹೇಳುದಾದ್ರೆ ಈಗ ನಮಗೆ ಸಹ ಒಂದು 6 ಡೇಸ್ ನಂತರ ನಮಗೆ ಸಹ ಅದೇ ಪ್ರಾಬ್ಲಮ್ ಬರ್ತದೆ. ಇಲ್ಲಿ ಬಂದರೆ ನಮಗೆ ಹೋಟ್ಲು ಬಿಟ್ಟು ಬೇರೆ ಇಲ್ಲಿ ನಾವು ಊಟ ಕಾಫಿ ಅದು ಇದು ಹೋಟ್ಲೇ ಮಾಡಬೇಕಾದ್ರೆ ಅದನ್ನೇ ಅನುಭವಿಸಿ ಬರೋದು ನಾವು. ನಮ್ಮಿಂದ ಬರೋದು ಹೋಟ್ಲ್ ಇಲ್ಲದ್ರೆ ನಮಗೆ ಎಂತ ಇಲ್ಲ, ಡ್ಯೂಟಿ ಮಾಡುವಾಗೇ ಇಲ್ಲ ನಾವು. ಇದೀಗ ದೇಶಾದ್ಯಂತ ಗ್ಯಾಸ್ಗೋಸ್ಕರ ಹಾಹಾಕಾರ ಶುರುವಾಗಿರುವಂತದ್ದು. ಹಾರ್ಮೋಸ್ ಆ ಜಲಸಂಧಿಯಲ್ಲಿ ಈಗ ಯಾವುದೇ ಕೂಡ ಕಚ್ಚಾ ತೈಲ ಕೂಡ ಸರಬರಾಜು ಆಗ್ತಾ ಇಲ್ಲ. ಎಲ್ಲ ಕೂಡ ಅಲ್ಲಿ ಒಂದು ರಿಸ್ಕ್ ಕ್ರಿಯೇಟ್ ಆಗಿರುವಂತದ್ದು ಬಿಕಾಸ್ ಆಫ್ ಈ ಯುದ್ಧದಿಂದಾಗಿ. ಆದ್ರೆ ಇದೀಗ ಗ್ಯಾಸ್ಗೋಸ್ಕರ ಯುದ್ಧ ಶುರುವಾಗಿರುವಂತದ್ದು. ನಮ್ಮ ಬೆಳ್ತಂಗಡಿ ತಾಲೂಕು ಹೊರತಾಗಿಲ್ಲ, ಅನೇಕ ಹೋಟ್ಲುಗಳಲ್ಲಿ ಈ ಗ್ಯಾಸ್ ಕೊರತೆಯಿಂದಾಗಿ ಬೇರೆ ಬೇರೆ ಖಾದ್ಯಗಳು ಕೂಡ ಒಂದು ಕಡೌನ್ ಆಗಿರುವಂತದ್ದು. ಇದೀಗ ನಾವು ಮುಖ್ಯವಾಗಿ ಉಜಿರೆಯ ಕಾರಂತ ಹೋಟೆಲ್ ಇದ್ದೀವಿ. ಇಲ್ಲಿ ಅದರ ಮಾಲಕರಾಗಿರುವಂತ ಅರವಿಂದ್ ಸರ್ ಇದ್ದಾರೆ. ಸರ್ ನಮಸ್ತೆ. ಈಗ ನಮ್ಮ ರಾಜ್ಯ ದೇಶ ಎಲ್ಲ ಕಡೆ ಕೂಡ ಈಗ ಗ್ಯಾಸ್ಗೋಸ್ಕರ ಹಾಹಾಕಾರ ಶುರುವಾಗಿರುವಂತದ್ದು. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ, ಜೊತೆಗೆ ದುಪ್ಪಟ್ಟು ರೇಟ್ ಕೂಡ ಆಗಿರುವಂತದ್ದು. ಇದೀಗ ನಿಮ್ಮ ಹೋಟೆಲ್ ಕೂಡ ಸಿಕ್ಕಾಪಡೆ ರಶ್ ಇರುವಂತದ್ದು, ತುಂಬಾ ಕ್ರೌಡ್ ಇರುತ್ತೆ, ತುಂಬಾ ಜನ ಬರ್ತಾರೆ ಇಲ್ಲಿ ಉಜಿರೆಗೆ. ಆದ್ರೆ ಇದೀಗ ಈ ಗ್ಯಾಸ್ ಕೊರತೆಯಿಂದ ಇಲ್ಲೇನಾದ್ರೂ ಇಫೆಕ್ಟ್ ಆಗಿದೆಯಾ? ಗ್ಯಾಸ್ ತುಂಬಾ ಎಫೆಕ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು 5 ದಿವಸ ಆಯ್ತು ಈ ಗ್ಯಾಸ್ ಬಾರದೆ. ಈಗ ನಮ್ಮ ಹತ್ರ ಸ್ಟಾಕ್ ಇದ್ದ ಕಾರಣ ಈ ಇಷ್ಟ ತನಕ ನಡೆಯಿತು. ಇನ್ನೊಂದು 2 ದಿವಸ ನಡಿಬಹುದು. ಮತ್ತೆ ಏನಂತ ನೋಡ್ಬೇಕಷ್ಟೇ. ಅವರಿಗೆ ಫೋನ್ ಮಾಡಿದೆ, ಒಂದು 2 ದಿವಸದಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಇವತ್ತು ಮೋದಿಜಿ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಯಾವುದು ಇರಾನ್ನ ವಿದೇಶಾಂಗ ಮಂತ್ರಿ ಮತ್ತೆ ನಮ್ಮ ವಿದೇಶಾಂಗ ಮಂತ್ರಿ ಜಯಶಂಕರ್ ಅವರು ಒಪ್ಪಂದ ಮಾಡಿ ಇವತ್ತು ಬಿಡುಗಡೆಗೊಳಿಸಿದ್ದಾರೆ. 2 ಹಡಗನ್ನು ಬಿಡುಗಡೆಗೊಳಿಸಿದ್ದಾರೆ. ಆದ್ರಿಂದ ಒಂದು 2-3 ದಿವಸದಲ್ಲಿ ಬರ್ಬೋದು ಅಂತ ನಮ್ದು ಆಶಾಭಾವನೆ ಇದೆ. ಓಕೆ, ಕೆಲವು ಕಡೆ ಕೃತಕ ಅಭಾವ ಕೂಡ ಕ್ರಿಯೇಟ್ ಆಗಿರೋದು ಅಂತ ಹೇಳಿದ್ರೆ ಸ್ಟಾಕ್ ಇದ್ರೂ ಕೂಡ ಒಂದು ವೇಳೆ ಮುಂದೆ ರೇಟ್ ಹೈಕ್ ಆಗ್ಬೋದು, ಆವಾಗ ಸೇಲ್ ಮಾಡಬಹುದು ಅಂತ ಕೆಲವು ಕಡೆ ಆ ಸ್ಟಾಕ್ ಅನ್ನು ಕೂಡ ಶೇಖರಣೆ ಮಾಡಿ. ಇದ್ರ ಬಗ್ಗೆ ಗಮನಕ್ಕೆ ಬಂದಿದ್ದೀನಿ. ಇದೇ ತರ ಗಮನ ಬಂದಿದೆ. ಈಗ ಆಲ್ರೆಡಿ ಪ್ರೈವೇಟ್ ಗ್ಯಾಸ್ನವರು ಆಲ್ರೆಡಿ ಜಾಸ್ತಿ 700 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ಅವರಿಗೊಂದು ಈಗ ಒಂದು ಹಣ ಮಾಡ್ಲಿಕ್ಕೆ ಒಂದು ಒಳ್ಳೆ ವಿಚಾರ ಆಗಿಬಿಟ್ಟಿದೆ ಇದು ಸಹ. ಹೋಟ್ಲು ಉದ್ಯಮಕ್ಕೆ ಎಷ್ಟೊಂದು ಇಫೆಕ್ಟ್ ಆಗ್ಬೋದು? ಹೋಟ್ಲು ಉದ್ಯಮಕ್ಕೆ ತುಂಬಾ ಕಷ್ಟ ಆಗಿದೆ. ಯಾಕೆಂತ ಹೇಳಿದ್ರೆ ಹೋಟ್ಲು ಬಂದ್ ಮಾಡೋ ಪರಿಸ್ಥಿತಿ ಆಗಿದೆ. ಕೆಲವೊಂದು ಹೋಟೆಲ್ಗಳು ಆಲ್ರೆಡಿ ಬಂದ್ ಆಗಿದೆ ಈ ಗ್ಯಾಸ್ ಸಮಸ್ಯೆಯಿಂದಾಗಿ. ಓಕೆ, ಥ್ಯಾಂಕ್ ಯು. ಜೊತೆಗೆ ಇದು ಓವರ್ ಆಗಿ ಕಮರ್ಷಿಯಲ್ಗೆ ಮಾತ್ರ ಇದು ಇಫೆಕ್ಟ್ ಆಗಿರುವಂತದ್ದು. ಈಗ ಬೇರೆ ಯಾವ್ದು ಕೂಡ ಈ ಗ್ಯಾಸ್ ನ ಸ್ಥಗಿತ ಮಾಡಿಲ್ಲ. ಇಲ್ಲ, ಡೊಮೆಸ್ಟಿಕ್ ಸಹ ಸ್ಥಗಿತ ಆಗಿದೆ. ಈಗ ಆಲ್ರೆಡಿ ಬುಕ್ಕಿಂಗ್ ಆಗ್ತಾ ಇಲ್ಲ. ಡೊಮೆಸ್ಟಿಕ್ ಕೂಡ ಬುಕ್ಕಿಂಗ್ ಆಗ್ತಾ ಇಲ್ಲ ಯಾವ್ದು. ಅದೇ ರೀತಿ ಗ್ರಾಹಕರು ಕೂಡ ಇದ್ದಾರೆ. ಸರ್, ಈಗ ನೀವು ಹೋಟ್ಲಿಗೆ ಬಂದಿದ್ದೀರಾ, ಇವತ್ತು ತಿಂದಿದ್ದೀರಾ. ಸೊ ಇನ್ನು ಕೆಲವು ದಿನದಲ್ಲಿ ಗ್ಯಾಸ್ ಸ್ಟಾಕ್ಸ್ ಎಲ್ಲ ಸ್ಟಾಪ್ ಆದ ನಂತರ ಅದು ಕೂಡ ಹೋಟ್ಲು ಉದ್ಯಮ ಕೂಡ ಇಫೆಕ್ಟ್ ಆಗುತ್ತೆ. ಆನಂತರ ಏನ್ ಮಾಡ್ಬೋದು ಸರ್? ಕಟ್ಟಿಗೆ ಉಂಟಲ್ಲ, ಕಟ್ಟಿಗೆ ಉಪಯೋಗ ಮಾಡುದು, ಮತ್ತೆಂತ ಮಾಡುದು. ಮೊದಲು ನಾವು ಮಾಡಿಲ್ವೋ, ಈಗ ಒಂದು ಸೌಕರ್ಯ ಸುಲಭ ಆಗಿದೆ, ಹಾಗಾಗಿ ಗ್ಯಾಸ್ ಉಪಯೋಗ ಮಾಡ್ತೇವೆ. ಕಟ್ಟಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ, ಆದ್ರೆ ಧರ್ಮಕ್ಕೆ ಸಿಗ್ತದಲ್ಲ. ಕಟ್ಟಿಗೆ ಧರ್ಮಕ್ಕೆ ಸಿಗುತ್ತೆ. ಹೌದು. ಸೊ ಹಿಂದಿನ ಕಾಲಕ್ಕೆ ಹೋಗ್ಬೋದು ನಾವು. ಹೌದೌದು, ಹೋಗ್ಬೋದು. ಬಟ್ ಹೋಟ್ಲು ಉದ್ಯಮ ಹೇಗೆ ಕಷ್ಟ ಆಗುತ್ತೆ ಅವರಿಗೆ? ಹೋಟ್ಲು ಉದ್ಯಮದ್ದು ನಾವು ಸೌಕರ್ಯಗೋಸ್ಕರ ಮಾಡೋದು ಅಷ್ಟೇ. ಮನೆಯಲ್ಲಿ ಕೆಲಸ ಕಷ್ಟ ಆಗ್ತದಲ್ಲ ಅಡಿಗೆ ಮಾಡ್ಲಿಕ್ಕೆ, ಅದಕ್ಕೆ ಹೋಟೆಲಲ್ಲಿ ಮಾಡುದು. ಹೌದು, ಆದ್ರೆ ಮನೆಯಲ್ಲಿ ಮಾಡಿದ್ರೆ ಅದು ಆರೋಗ್ಯ ಒಳ್ಳೆಯದು. ನಾವು ಈ ಗ್ಯಾಸ್ ಸಮಸ್ಯೆ ಬಗ್ಗೆ ತಾಲೂಕಿನ ಎಲ್ಲಾ ಹೋಟೆಲ್ ಹೋಗ್ತಾ ಇದೀವಿ. ಅದು ದೊಡ್ಡ ಹೋಟ್ಲ್ ಆಗಿರ್ಬೋದು, ಸಣ್ಣ ಹೋಟ್ಲ್, ಎಲ್ಲ ಕಡೆ ಹೋಗ್ತಾ ಇದೀವಿ. ಇದೀಗ ನಾವು ಬೆಳ್ತಂಗಡಿಯ ಮಧ್ಯಮದಿರುವಂತಹ ಶ್ರೀದೇವಿ ಕ್ಯಾಂಟೀನ್ ಬಂದಿದ್ದೀವಿ. ಗೋಪಾಲ್ ಅವರು ಇದ್ದಾರೆ ಇಲ್ಲೇನೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್, ಈಗ ಗ್ಯಾಸ್ ಟ್ರಬಲ್ ಶುರುವಾಗಿದೆ ಎಲ್ರು ಕೂಡ. ಎಲ್ಲ ಹೋಟೆಲ್ಸ್ ಅಲ್ಲೆಲ್ಲ ಕೂಡ ಕೆಲವೊಂದು ಫುಡ್ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಕೆಲವು ದೋಸೆ ಚಪಾತಿ ಎಲ್ಲ ಮಾಡ್ತಾ ಇಲ್ಲ, ಎಲ್ಲ ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತಾರೆ. ಬಿಕಾಸ್ ಸ್ಟಾಕ್ಸ್ ಇದೆ, ಆ ಸ್ಟಾಕ್ ಅನ್ನು ಉಳಿತಾಯ ಮಾಡುವಂತಹ ಪ್ಲಾನ್ಸ್ ಎಲ್ಲ ಹೋಟೆಲ್ ಮಾರ್ಕೆಟ್ ಇರುವಂತದ್ದು. ಸೊ ಇಲ್ಲಿ ಹೇಗಿದೆ ಕಂಡೀಷನ್ ಅಂತ ಹೇಳಿದ್ರೆ, ಈಗ ಗ್ಯಾಸ್ ಸದ್ಯಕ್ಕೆ ನಾನು ಸ್ಟಾಕ್ ಇದ್ದ ಗ್ಯಾಸ್ ಇದೆ. ಆದ್ರೆ ದೋಸೆ ಐಟಮ್ ಮತ್ತೆ ಮಸಾಲ ಪುರಿ ಅದೆಲ್ಲ ಕಡಿಮೆ ಮಾಡಿದ್ದೇವೆ, ಮತ್ತೆ ಜಾಗ್ರತೆ ಮಾಡ್ತಿದ್ದೇವೆ. ಇನ್ನೊಂದು 2 ದಿವಸಕ್ಕೆ ಸಮಸ್ಯೆ ಇಲ್ಲ, ಆಮೇಲೆ ಸಮಸ್ಯೆ ಆಗ್ತದೆ. ಕ್ಲೋಸೇ ಮಾಡ್ಬೇಕಾಗ್ತದೆ. ಈಗ ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ಕಟ್ಟಿಗೆ ವ್ಯವಸ್ಥೆ ಮಾಡುವ ಹಾಗಿಲ್ಲ ನಮ್ಗೆ, ಯಾಕಂದ್ರೆ ಇರುವ ವ್ಯವಸ್ಥೆಯಲ್ಲಿ ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಪರಿಹಾರ ಆಗ್ಬೋದು ಅಂತ ನಿರೀಕ್ಷೆ ಇದೆ. ದಿನಕ್ಕೆ 1 ಸಿಲಿಂಡರ್ ಬೇಕಾಗ್ತದೆ. ಮತ್ತೆ ನಾವು ಹೇಳೋದು ಎಂತ ಗೊತ್ತುಂಟ, ಈಗ ಡೊಮೆಸ್ಟಿಕ್ ಕೊಡ್ತಾ ಇದ್ದಾರೆ ಅವರು,
ಅದಕ್ಕಿಂತ ನಾವು ಕಮರ್ಷಿಯಲ್ ಮುಖ್ಯವಾಗಿ ಕೊಡಬೇಕಿತ್ತು. ಡೊಮೆಸ್ಟಿಕ್ ಮನೆಯಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೋದು. ಈಗ ಪರಿಹಾರ ಬೆಂಕಿ ಒಲೆಯಲ್ಲಿ ಮಾಡ್ಬೋದು ಅಥವಾ ಹೋಟ್ಲಿಗೆ ಹೋಗ್ಬೋದು. ನಾವು ಹೋಟ್ಲ್ನವ್ರಿಗೆ ಸಿಗದಿದ್ರೆ ಎಲ್ರಿಗೂ ಸಮಸ್ಯೆ ಅದು. ನಮಗೆ ಸಮಸ್ಯೆ ಅಂತ ಹೇಳೋದಕ್ಕಿಂತ ನಾವೀಗ 2 ದಿವಸ ರಜೆ ಮಾಡಿ ಟೂರ್ ಹೋಗ್ಬೋದು, ಏನಾದರೂ ಮಾಡ್ಬೋದು. ಆದ್ರೆ ಜನರಿಗೂ ಸಹ ಸಮಸ್ಯೆ ಇದೆ. ಹೋಟ್ಲಿಗೆ ಡಿಪೆಂಡ್ ಆಗಿ ಹೌದು, ಯಾಕಂದ್ರೆ ನಮ್ಗೆ ಕಮರ್ಷಿಯಲ್ ಅಂದ್ರೆ ಮುಖ್ಯವಾಗಿ ಕೊಡ್ಬೇಕಿತ್ತು ಅವ್ರು. ಮತ್ತೆ ಮನೆಗಾದ್ರೆ ಒಂದು ತಗೊಂಡ್ರೆ 1 ತಿಂಗಳು 2 ತಿಂಗಳೆಲ್ಲ ಬರೋರು ಇರ್ತಾರೆ. ಕಮರ್ಷಿಯಲ್ ಯಾಕೆ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಮಾತ್ರ ಅಷ್ಟೇ. ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ಹೌದೌದು, ಯಾಕೆ ಕೊಡ್ಬೇಕಿತ್ತು. ಈಗ ಹೋಟ್ಲು ಅಂತ ಹೇಳಿದ್ರೆ ನಮ್ಗೆ ಸಮಸ್ಯೆ ಅಂತ ಹೇಳೋದಕ್ಕಿಂತ ಸಾರ್ವಜನಿಕರಿಗೆ ಅದು ಸಮಸ್ಯೆ. ಅದು ನೀವು ಕೂಡ ಕೆಲವು ಫುಡ್ ಅಲ್ಲಿ ಕಡಿಮೆ ಮಾಡಿದ್ದೀರಾ ಇವಾಗ? ಮಾಡ್ಲೇಬೇಕಾಗ್ತದೆ. ಈಗ ಆಲ್ರೆಡಿ ನಮಗೆ 2-3 ಸಿಲಿಂಡರ್ ಕಮ್ಮಿ ಆಗಿದೆ. ನಾವು ಒಂದು ದಿನಕ್ಕೆ 6 ಸಿಲಿಂಡರ್ ಸಿಕ್ಕಿಸ್ತದೆ ಬೇರೆ ಬೇರೆ ಕಡೆ. ಈಗ ದೋಸೆಗೆ, ರೈಸ್ ಮಾಡ್ಲಿಕ್ಕೆ, ಐಟಮ್ಸ್ ಮಾಡ್ಲಿಕ್ಕೆ, ಹಾಗೆ ಇನ್ನು ಕಮ್ಮಿ ಆಗ್ತಾ ಬರ್ತದೆ. ಈಗ ನಮ್ಮಲ್ಲಿ 3 ಸಿಲಿಂಡರ್ ಉಂಟು, ಇನ್ನು ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೇವೆ ಹಾಗೆ. ಇದೀಗ ನಾವು ಗುರುವಾಯಿನಕೆರೆಯ ಪ್ರತಿಷ್ಠಿತ ಮದಿರಾ ಹೋಟ್ಲಲ್ಲಿ ಇದ್ದೀವಿ. ಇಲ್ಲಿ ಪವನ್ ಇದ್ದಾರೆ. ಸರ್, ಈಗ ನಾವು ಆಲ್ಮೋಸ್ಟ್ ಎಲ್ಲ ಹೋಟ್ಲ್ಸ್ ಕವರ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫ್ ಈ ಗ್ಯಾಸ್ ಸಿಲಿಂಡರ್ಸ್ ಈಗ ಸಿಗ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಸೊ ಇಲ್ಲಿ ಕೂಡ ಅನೇಕ ಕಸ್ಟಮರ್ಸ್ ಇರ್ತಾರೆ, ತುಂಬ ಫುಡ್ಸ್ ಎಲ್ಲ ಇಲ್ಲಿ ವೆರೈಟಿ ಫುಡ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ಆದರೂ ಗ್ಯಾಸ್ನ ಸಮಸ್ಯೆ ತಲೆದೋರಿದೆಯಾ ಹೇಗೆ? ಅಂದ್ರೆ ನಮಗೆ ದಿನಕ್ಕೆ ಒಂದು ಗ್ಯಾಸ್ ಬೇಕಾಗ್ತದೆ. ಸೊ ಅಂದ್ರೆ ಪ್ರಾಬ್ಲಮ್ ಬೀಳ್ತದೆ. ಈಗ ನಮ್ಮದೊಂದು 6 ಆದ್ರೂ ಸ್ಟಾಕ್ ಇಟ್ಟಿವಿ. ಸೊ ಅದರಿಂದಾಗಿ ಈಗ ನಮಗೆ ಪ್ರಾಬ್ಲಮ್ ಆಗ್ತಿಲ್ಲ. ಇನ್ನು 6 ಡೇಸ್ ನಂತರ ನಮಗೆ ಸಹ ಪ್ರಾಬ್ಲಮ್ ಬೀಳ್ತದೆ. ಹಾಗೇನೆ ಅಂದ್ರೆ ಈಗ ನೋಡಿ, ಆಲ್ಮೋಸ್ಟ್ ನಮ್ಮದು ಈಗ ಉಡುಪಿದ್ದು ಅದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬಂತಂತೆ. ಇದ್ರದ್ದು ನಮ್ಮದು ಹೋಟೆಲ್ ಎಲ್ಲ ಕ್ಲೋಸ್ ಆಗ್ತಾ ಬಂತಂತೆ, ಗ್ಯಾಸ್ ಇಲ್ಲ ಅಂತೇಳಿ. ಸೊ ಅದೇ ನಾವು ಹೇಳುದಾದ್ರೆ ಈಗ ನಮಗೆ ಸಹ ಒಂದು 6 ಡೇಸ್ ನಂತರ ನಮಗೆ ಸಹ ಅದೇ ಪ್ರಾಬ್ಲಮ್ ಬರ್ತದೆ. ಸೊ ಗೌರ್ಮೆಂಟ್ ಎಂತಾದ್ರೂ ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಾಗ್ತದೆ. ಅದೇ ನಮಗೆ ದಿನಕ್ಕೆ ನಮಗೆ ಆದ್ರೂ ಒಂದು ಹೋಗ್ತದೆ. ನಮ್ಮದು ಇನ್ನೊಂದು ಅಲ್ಲಿ ಉಂಟು, ಉಜಿರೆಯಲ್ಲಿ ಓಷನ್ ಪಾರ್ಲರ್ ಉಂಟು. ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ನಾವು ಹೇಳುವ ಪ್ರಕಾರ ಒಂದು ದಿನಕ್ಕೆ 4 ಆದ್ರೂ ಹೋಗ್ಬೋದು. ಸೊ ಹಾಗೆ ನೋಡುವಾಗ ಅವ್ರದ್ದೆಲ್ಲ ಬೇಗ ಹೋಗ್ಬೋದು ನಮ್ಮದು ಗ್ಯಾಸ್. ಅದರಿಂದಾಗಿ ನಮಗೆ ನೋಡುವಾಗ ಒಂದು 6 ಡೇಸ್ ಬರ್ಬೋದು ನಮ್ಮದು. ಮತ್ತೆ ನಮಗೆ ಸಹ ಇದೇ ಪ್ರಾಬ್ಲಮ್ ಆಗ್ತದೆ, ಗ್ಯಾಸ್ ಇಲ್ಲ. ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೆ ಈಗ ನೋಡಿ, ನಮಗೆ ಅಂದ್ರೆ ಆಲ್ಮೋಸ್ಟ್ ಚೈನೀಸ್ ಫುಡ್ ಎಲ್ಲ ಕೊಡುದು ಯಾವುದಿಲ್ಲ ನಮ್ಮದು ಇದರಲ್ಲಿ ಗ್ಯಾಸ್ ಅಲ್ಲೇ ಮಾಡ್ಬೇಕು. ಅದು ನಮ್ಮದು ಇದರಲ್ಲಿ ಅಟ್ಟಿಗೆ ಇಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೇ ಮತ್ತೆ ಈಗ ನೋಡು, ಒಂದು 6 ಡೇಸ್ ನಂತರ ನಾವು ಸಹ ಎಲ್ಲ ಕ್ಲೋಸ್ ಮಾಡ್ಬೇಕಾಗ್ತದೆ. ಚೈನೀಸ್ ಫುಡ್ ಅದೆಲ್ಲ ಕ್ಲೋಸ್ ಮಾಡಿ ಲಾಸ್ಟಿಗೆ ಕಡಿಮೆ ಮಾಡ್ತಾ ಬಂದೀವಿ. ಅಂದ್ರೆ ಆಲ್ಮೋಸ್ಟ್ ಈಗ ನಮ್ಮದು ಸುಕ್ಕ ಎಲ್ಲ ಇದ್ರೆ ಅದನ್ನೆಲ್ಲ ನಿಲ್ಲಿಸಿ, ಅಂದ್ರೆ ಇಲ್ಲದೆ ನಮ್ಮದು ಹೇಗೆ ಮಾಡ್ತಿದ್ವು ಅಂದ್ರೆ ಎಟ್ ಅ ಟೈಮ್, ಅಂದ್ರೆ ಯಾವ ಟೈಮಲ್ಲಿ ಇದು ಮಾಡ್ತಾರೆ ನೋಡಿ, ಅಂದ್ರೆ ಕಸ್ಟಮರ್ ಆರ್ಡರ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ನಾವು ಮಾಡಿ ಕೊಡುದು. ಬಟ್ ಅದರಿಂದಾಗಿ ಈಗ ಗ್ಯಾಸ್ನ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದಾಗಿ ಅದನ್ನೆಲ್ಲ ಫಸ್ಟೇ ಮಾಡಿ ಇಡ್ತಿದ್ದೇವೆ. ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಇಡ್ತಿದ್ದೇವೆ. ಇಲ್ಲಾಂದ್ರೆ ಆ ಟೈಮಲ್ಲಿ ಮಾಡಿ ಕೊಡ್ತೇವೆ ಅಷ್ಟೇ. ಫ್ರೆಶ್ ಆಗಿ. ಈಗ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದರ ಸಹ ಪ್ರಾಬ್ಲಮ್ ಬರ್ಬೋದು ಕಸ್ಟಮರ್. ಅಂದ್ರೆ ಅವ್ರು ಹೇಳುವವರು ಅಂದ್ರೆ ಬಿಸಿ ಇಲ್ಲ ಹಾಗೆಲ್ಲ ಹೇಳುವವರು, ಬಿಕಾಸ್ ಗ್ಯಾಸ್ ಇಲ್ಲದೆ. ಅಂದ್ರೆ ಅವರಿಗೆ ಅರ್ಥ, ಅಂದ್ರೆ ಅವರಿಗೆ ಸಹ ಫುಡ್ ಬಿಸಿ ಬೇಕು. ಬಟ್ ನಮ್ಗೆ ಇಂತ ಮಾಡುವಾಗಿಲ್ಲ. ಅದೇ ನಾವು ಹೇಳ ಅಂದ್ರೆ ಈಗ ನೆಕ್ಸ್ಟ್ ನಾವು ಈಗ ನೋಡುದಾದ್ರೆ, ಈಗ ಕ್ಲೋಸ್ ಆದ್ಮೇಲೆ ನಾವು ರೈಸ್ ಮತ್ತು ಸಾರು ಕೊಡ್ಬೋದು. ಮತ್ತೆಂತ ಕೊಡುವುದರ ಇಲ್ಲ ಕಸ್ಟಮರ್ನವರಿಗೆ. ಮತ್ತೆ ಅದೇ ಮತ್ತೆಂತ ಅಂದ್ರೆ ಚೈನೀಸ್ ಫುಡ್ ಎಂತ ಕೊಡುವಾಗಿಲ್ಲ. ಮತ್ತೆ ಅದೇ ಒಂದು ಬಿರಿಯಾನಿ ಅದೆಂತ ಹೊರಗೆ ಮಾಡ್ಬೋದು. ಅದು ಸಹ ನಮ್ಮದಲ್ಲಿ ಶೆಫ್ನವರು ಒಪ್ಕೊಳ್ತಾರೆ, ಅದು ಸಹ ಒಪ್ಕೊಳ್ಳುದಿಲ್ಲ. ಅವರಿಗೆ ಅಂದ್ರೆ ಸ್ವಲ್ಪ ಹಾರ್ಡ್ ಆಗ್ತದಲ್ಲ ಕಟ್ಟಿಗೆ, ಅವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅಲ್ಲ. ಸೊ ಹಾಗೆ ಆಗ್ತದೆ. ಕಷ್ಟ ಆಗ್ಬೋದು, ತುಂಬಾ ಕಷ್ಟ ಆಗ್ಬೋದು. ಇದೀಗ ನಾವು ಬೆಳ್ತಂಗಡಿ ಬಸ್ ನಿಲ್ದಾಣ ಹತ್ತಿರ ಇರುವಂತಹ ನಿಸರ್ಗ ಹೋಟೆಲ್ ಇದ್ದೀವಿ. ಇಲ್ಲೂ ಅಷ್ಟೇ ತುಂಬಾ ಮಂದಿ ಗ್ರಾಹಕರು ಬರ್ತಾ ಇರ್ತಾರೆ. ಇಲ್ಲಿನ ಫುಡ್ ಕೂಡ ತುಂಬಾ ಫೇಮಸ್. ಇದೀಗ ಅದರ ಮಾಲೀಕರಿದ್ದಾರೆ. ಸರ್ ನಮಸ್ತೆ ಸರ್. ಈಗ ಎಲ್ಲ ಹೋಟೆಲ್ಸ್ಗಳಿಗೆಲ್ಲ ಹೋಗ್ತಾ ಇದ್ದೀವಿ ನಾವು. ಎಲ್ಲ ಕಡೆ ಹೇಳುವಂಥ ಒಂದೇ ಉತ್ತರ, ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಫುಡ್ ಎಲ್ಲ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಯಾವ ಥರ ಸಮಸ್ಯೆ ಆಗಿದೆಯಾ ಅಥವಾ ಸ್ಟಾಕ್ಸ್ ಇದೆಯಾ ಹೇಗೆ ಅಂತ? ಮೇಡಮ್, ಸಮಸ್ಯೆ ಆಗಿದೆ. ಹಾಗಂದೇಳಿ ಫುಡ್ ಏನು ಕಮ್ಮಿ ಮಾಡಲಿಲ್ಲ, ಇದ್ದದಲ್ಲಿ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೇವೆ. ಒಂದು 2 ದಿವಸದ ಮಟ್ಟಿಗೆ ಗ್ಯಾಸ್ ಇದೆ, ನಂತರ ಗ್ಯಾಸ್ ಇಲ್ಲ, ಹೋಟ್ಲು ಬಂದ್ ಮಾಡಬೇಕು ಸರ್. ಓಕೆ. ಸೊ ಹಾಗಾಗಿ ತುಂಬ ಉದ್ಯಮದವರಿಗಂತೂ ಹೋಟ್ಲು ಬಂದ್ ಮಾಡುವಂಥ ಎಲ್ಲ ವಿಷಯದಲ್ಲೂ ಪ್ರಾಬ್ಲಮ್ ಇದೆ ನಮಗೆ. ಗ್ರೋಸರಿ ಆಗ್ಬೋದು, ನೀರಿದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ಸ್ ಇದೆ. ಅದರೊಟ್ಟಿಗೆ ಇದೊಂದು ಈ ಸಲ ವಸ್ತು ಸೇರಿದೆ, ಗ್ಯಾಸ್ ಪ್ರಾಬ್ಲಮ್. ಸೊ ಏನಾದ್ರು ನಿರೀಕ್ಷೆ ಇದೆಯಾ ಬರ್ಬೋದು ಅಂತ ನಿಮ್ಮ ಪ್ರಕಾರ? ಕೆಲವೊಂದು ಇದು ಕೃತಕ ಅಭಾವ ಕೂಡ, ಕೆಲವರು ಸ್ಟಾಕ್ಸ್ ಇದ್ದರೂ ಕೂಡ ಅದನ್ನು ಕೊಡ್ತಾ ಇಲ್ಲ ಅನ್ನುವಂಥ ಇರ್ಬೋದು ಮೇಡಮ್. ನಮಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಇರ್ಬೋದು, ಹೌದು. ಎಲ್ಲ ಕಡೆ ಸಿಗ್ತಿದೆ ಅಂತ ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಸೊ ಇನ್ನು 2 ದಿನ ಬಂದಿಲ್ಲ ಅಂತ ಹೇಳಿದ್ರೆ ಹೋಟ್ಲ್ ಬಂದ್ ಮಾಡುವಂಥ ಸಾಧ್ಯತೆ, ಆ ಪರಿಸ್ಥಿತಿ ಆಗ್ತದೆ. ಇದೀಗ ನಾವು ಇಂದಿರಾ ಕ್ಯಾಂಟೀನ್ ಹತ್ರ ಇದ್ದೀವಿ. ಬಡವರಿಗೋಸ್ಕರ ಕಡಿಮೆ ದರದಲ್ಲಿ ಇಲ್ಲಿ ಊಟ ತಿಂಡಿ ಎಲ್ಲವೂ ಸಿಗುತ್ತೆ. ಎಸ್ಪೆಷಲಾಗಿ ಚಪಾತಿ ಎಲ್ಲ ಇದ್ದೇ ಇರುತ್ತೆ ಬೆಳಗಿನ ಹೊತ್ತು. ಈಗ ಈ ಒಂದು ಗ್ಯಾಸ್ ಅಭಾವ ಆದ ನಂತರ ಇಲ್ಲಿ ಫುಡ್ ಎಲ್ಲ ಏನಿದೆ, ಗ್ಯಾಸ್ ಇದೆ, ಎಲ್ಲವನ್ನು ಕೇಳೋಣ. ಇದೀಗ ಇಲ್ಲಿ ಸೂಪರ್ವೈಸರ್ ಆಗಿರುವಂಥ ನವೀನ್ ಇದ್ದಾರೆ. ನವೀನ್ ಅವರೇ, ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿದ್ದೀವಿ ನಾವು, ಎಲ್ಲ ಕಡೆ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಬಟ್ ಇದು ಇಂದಿರಾ ಕ್ಯಾಂಟೀನ್ ಅನ್ನೋಂಥದ್ದು ಬಡವರಿಗಿರುವಂಥದ್ದು. ಸೊ ಇಲ್ಲಿ ಏನಾದರೂ ಗ್ಯಾಸ್ ಸ್ಟಾಕ್ ಇದೆಯಾ? ಈಗ ಇದ್ರೂ ಕೂಡ ಎಷ್ಟು ದಿನ ಇರ್ಬೋದು, ಹೇಗೆ ಅಂತ? ಇವತ್ತಿಗೆ ಮಾತ್ರ ಇದೆ, ನಾಳೆಯಿಂದ ಇನ್ನು ಕಟ್ಟಿಗೆ ಎಲ್ಲ ಮಾಡಿ ತರಬೇಕು. ಕಟ್ಟಿಗೆ ಎಲ್ಲ ರೆಡಿ ಮಾಡಿದ್ದೀರಾ? ಇಲ್ಲ, ಇನ್ನು ಬರಬೇಕಷ್ಟೇ, ನಾಳೆಯಿಂದ ಬರುತ್ತೆ. ಇವತ್ತಿಗೆ ಒಂದು ಗ್ಯಾಸ್ ಇದೆ,
ಗ್ಯಾಸಿನ ಅಭಾವ ತುಂಬ ಇದೆ. ಸೊ ನಿಮಗೆ ದಿನಕ್ಕೆ ಒಂದು ಗ್ಯಾಸ್ ಬೇಕಾಗುತ್ತೆ? 1-2 ಬೇಕಾಗುತ್ತೆ. ಮತ್ತು ಇಲ್ಲಿ ನಗರ ಪಂಚಾಯತಿಗೆ ನಾವು ಲೆಟ್ರ್ ಎಲ್ಲ ಕೊಟ್ಟಿದ್ದೇವೆ, ಗ್ಯಾಸಿನ ಅಭಾವ ಉಂಟು ಹಾಗೆ ಹೀಗೆ ಅಂತೇಳಿ. ಇನ್ನು ನೋಡಬೇಕು, ಇಲ್ಲಾಂದರೆ ನಾಳೆಯಿಂದ ಕಟ್ಟಿಗೆಯಲ್ಲಿ ಮಾಡೋದು. ಕಟ್ಟಿಗೆ ಒಲೆ ಎಲ್ಲ ಇದೆಯಾ? ಇಲ್ಲ, ರೆಡಿ ಮಾಡಬೇಕು. ಓಕೆ, ಈಗ ಇನ್ನೊಂದು, ಇದು ಬೆಳಗಿನ ಹೊತ್ತು ಇಲ್ಲಿ ಚಪಾತಿ ಇದ್ದೇ ಇರುತ್ತೆ ಯೂಶ್ವಲ್ ಆಗಿ, ಚಪಾತಿ ಇಡ್ಲಿ. ಸೊ ಇದೀಗ ಗ್ಯಾಸ್ ತುಂಬ ಕಡಿಮೆ ಮಾಡಿದ್ರೆ ಚಪಾತಿಯೆಲ್ಲ ಕಡಿಮೆ ಮಾಡ್ತಾರೆ. ಸೊ ಇಲ್ಲಿ ಏನಾದರೂ ಆ ಥರ ಮಾಡಿದ್ದೀರಾ? ಈಗ ಮುಖ್ಯವಾಗಿ ನಾವಂದರೆ ಬೆಳಿಗ್ಗೆ ಇಡ್ಲಿ ಒಂದು ಮಾಮೂಲಿ ಇರುತ್ತೆ, ಈಗ ಇಡ್ಲಿ ಮಾಡೋದಿಲ್ಲ, ಏನಾದರೂ ಪಲಾವು ಅಥವಾ ಸೇಮಿಗೆ ಉಸುಳಿ ಆ ಥರ ಎಲ್ಲ ಮಾಡ್ತೇವೆ. ಕಂಪ್ಲೀಟಾಗಿ ರೈಸ್ ಐಟಮ್ಸ್ ಮಾತ್ರ. ಮತ್ತು ಮಧ್ಯಾಹ್ನ ಚಪಾತಿ ಒಂದು ಆಲ್ರೆಡಿ ಇರುತ್ತೆ, ಆದರೆ ಈಗ ಚಪಾತಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಗ್ಯಾಸ್ ಇಲ್ಲ, ಬರೀ ಅನ್ನ ಸಾಂಬಾರು ಅಷ್ಟೇ. ಸೊ ಬೆಳಗ್ಗೆ ರೈಸ್ ಐಟಮ್ಸ್, ಮಧ್ಯಾಹ್ನ ಅನ್ನ ಸಾಂಬಾರು. ಸೊ ಎಲ್ಲವೂ ಕೂಡ ನೀವು ಕಡಿತ ಮಾಡಿದ್ದೀರಾ? ಮಾಡಿದ್ದೇವೆ. ಇವತ್ತು ಬಂದರೆ ಒಂದು ಬರ್ಬೋದು ಅಷ್ಟೇ ಗ್ಯಾಸ್ ಅಷ್ಟೇ. ನಾಳೆಯಿಂದ ಕಟ್ಟಿಗೆಯಲ್ಲಿ ಯೂಸ್ ಮಾಡೋದು. ಸರ್, ಕಟ್ಟಿಗೆಯಲ್ಲಿ ಸಾಧ್ಯ ಇದೆಯಾ ಇಷ್ಟೊಂದು ಮಾಡಬೇಕಂತ ಇಲ್ಲ, ಯಾಕಂದರೆ ಬಡವರಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಇರೋದು. ನೋಡ, ಸಾಧ್ಯ ಅಷ್ಟು ದಿನ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಚಾನೆಲ್ ಪರವಾಗಿ ಕೇಳೋದು, ಒಂದು ಗ್ಯಾಸ್ ಪರವಾಗಿ ಏನಾದರೂ ಮಾಡಿದರೆ ಒಳ್ಳೆಯದು. ಒಂದು ಓನರ್ ಕೂಡ ಹೇಳಿದ್ದಾರೆ, ಯಾಕೆಂದರೆ ನೀವು ಇಂದಿರಾ ಕ್ಯಾಂಟೀನ್ ಒಂದು ಬಂದ್ ಮಾಡಬೇಡಿ, ಏನಾದರೂ ಕಷ್ಟಪಟ್ಟು ಮಾಡಿ ಅಂತೇಳಿ. ಬಿಕಾಸ್ ಅದು ತುಂಬ ಮಂದಿ ಆಟೋ ಡ್ರೈವರ್ಸ್, ಕೂಲಿ ಕಾರ್ಮಿಕರು 10 ರೂಪಾಯಿಗೆಲ್ಲ ಸಿಗುತ್ತಲ್ಲ, ಹಾಗಾಗಿ ಎಲ್ಲರೂ ಬರ್ತಾರೆ, ಸ್ಕೂಲ್ ಮಕ್ಕಳು ಅಥವಾ ಆಟೋ ಡ್ರೈವರ್ಸ್ ಎಲ್ಲರೂ ಬರ್ತಾರೆ. ಹಾಗಾಗಿ ನಾನು ಕೂಡ ಆದಷ್ಟು ಕಡಿತ ಮಾಡಿ ಈಗ ಮಾಡ್ತಾ ಇದ್ದೇವೆ. ಮಧ್ಯಾಹ್ನದ ಹೊತ್ತಿಗೆ ಅನ್ನ ಸಾಂಬಾರು ಏನಿದೆ ಅದು ಕೂಡ ಕೊಡ್ತೇವೆ ಅಷ್ಟೇ. ಸೊ ಒಟ್ಟಾರೆ ಬಂದಂತೂ ಮಾಡೋದಿಲ್ಲ ನೀವು, ಆ ಭಯ ಬೇಡ ಯಾರಿಗೂ ಬೇಡ. ಆದರೆ ಇನ್ನು ಮುಂದೆ ನೋಡಬೇಕು, ಗ್ಯಾಸ್ ಇಲ್ಲ ಅಂದರೆ ಕಟ್ಟಿಗೆ ಅಂತ ಎಷ್ಟು ಮಾಡೋದು, ಸಾಧ್ಯ ಇಲ್ಲ. ಆದಷ್ಟು ಬೇಗ ಸರ್ಕಾರದ ಬಗ್ಗೆ ಗಮನ ಕೊಡಲೇಬೇಕು. ನೀವು ನೋಡ್ತಾ ಇದ್ದೀರಾ, ಇದು ಇಂದಿರಾ ಕ್ಯಾಂಟೀನ್ ಒಳಗಿನ ಕಿಚನ್ನಲ್ಲಿರುವ ನಾವಿದ್ದೀವಿ. ಈಗ ಸಾಂಬಾರು ಕೂಡ ಅಷ್ಟೇ, ಅರ್ಧ ಕೂಡ ಇಲ್ಲ, ಕಾಲ್ವಾಸಿ ಅಷ್ಟೇ ಇದೆ. ಇನ್ನು ಈ ಕಡೆ ರೈಸ್ ಕೂಡ ನೋಡ್ಬೋದು ನೀವು. ಯೂಶ್ವಲಾಗಿ ಇವರು 4-5 kg ಅಕ್ಕಿಯಿಂದ ಅನ್ನ ಮಾಡ್ತಾಯಿದ್ರು. ಇದೀಗ ಈ ಒಂದು ಗ್ಯಾಸ್ ಅಭಾವ ಆದ ನಂತರ 2-3 kg ಅಕ್ಕಿ ಅನ್ನ ಅಷ್ಟೇ ಮಾಡ್ತಾಯಿದ್ರು. ಸಾಂಬಾರು ಕೂಡ ಹಾಗೆಯೇ, ಕೇವಲ ಅನ್ನ ಸಾಂಬಾರು ಮಾತ್ರ ಇದೆ. ಇಲ್ಲದೆ ಹೋದರೆ ಇಲ್ಲಿ ಯಾವತ್ತೂ ಕೂಡ ಒಂದು ಎಕ್ಸ್ಟ್ರಾ ಪಲ್ಯ ಇರ್ತಾಯಿತ್ತು, ಚಪಾತಿಗೋಸ್ಕರ ಪಲ್ಯ ಇರ್ತಾಯಿತ್ತು. ಆದರೆ ಇದೀಗ ಈ ಒಂದೇ ಒಂದು ಸಿಲಿಂಡರಲ್ಲಿ ಕಾಣ್ತಾ ಇದೆ, ಅದು ಒಂದೇ ಈಗ ಇರೋದು. ಅದು ಒಂದು ವೇಳೆ ಮುಗಿದರೆ ನೆಕ್ಸ್ಟಿಗೆ ಅವ್ರಿಗೆ ಒಲೆಯೇ ಗತಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಬರುವಂಥ ಅನೇಕ ಈ ಬಡಬಗ್ಗರಿಗೆ ಇದೊಂದು ವರದಾನ ಆಗಿತ್ತು ಇಂದಿರಾ ಕ್ಯಾಂಟೀನ್. ಆದರೆ ಇದೀಗ ಈ ಗ್ಯಾಸ್ ಟ್ರಬಲಿಂದಾಗಿ ಎಲ್ಲ ಒಂದು ಚಪಾತಿ ಆಗಿರ್ಬೋದು, ಇಡ್ಲಿ ಎಲ್ಲ ಕೂಡ ಕಡೌನ್ ಆಗಿದೆ. ಈಗ ಎಲ್ಲ ಕೂಡ ರೈಸ್ ಐಟಮ್ಸ್ ಇರುವಂಥದ್ದು. ಈಗ ಇಲ್ಲಿ ಇರುವಂಥದ್ದು ಕೇವಲ ಈಗ ಅನ್ನ ಸಾಂಬಾರು ಅಷ್ಟೇ. ಮಧ್ಯಾಹ್ನ ಬರೋರಿಗೋಸ್ಕರ ಇದೀಗ 2-3 kg ಅನ್ನ ಮತ್ತು ಸಾಂಬಾರು ಕೂಡ ಇಲ್ಲಿ ರೆಡಿಯಾಗಿದೆ. ಸೊ ಹಾಗಾಗಿ ನಾಳೆಯಿಂದ ಇವರು ಏನು ಮಾಡ್ತಾರೆ ನಾವು ನೋಡಲೇಬೇಕು. ಅವ್ರು ಹೇಳಿದ್ದಾರೆ, ನಾವು ಕಟ್ಟಿಗೆಯನ್ನು ಯೂಸ್ ಮಾಡ್ಕೊಂಡು ಮಾಡಲೇಬೇಕಾಗುತ್ತೆ, ಯಾಕಂತ ಹೇಳಿದರೆ ಬಗ್ಗರು ಇಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಾವು ಇಂದಿರಾ ಕ್ಯಾಂಟೀನ್ ಬಂದ್ ಮಾಡೋದಿಲ್ಲ, ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ಮಾತನ್ನು ಕೂಡ ಸೂಪರ್ವೈಸರ್ ಹೇಳಿರುವಂಥದ್ದು. ಇನ್ನು ಈ ಹೋಟೆಲ್ ಫುಡ್ನ ಡಿಪೆಂಡ್ ಆಗಿ ತುಂಬ ಮಂದಿ ಇರ್ತಾರೆ, ಆಟೋ ಡ್ರೈವರ್ಸ್ ಆಗಿರ್ಬೋದು, ಜೊತೆಗೆ ಬಸ್ ಕಂಡಕ್ಟರ್ಸ್, ಬಸ್ ಡ್ರೈವರ್ಸ್ ಕೂಡ ಇರ್ತಾರೆ. ಇದೀಗ ನಮ್ಮ ಜೊತೆ ಬಸ್ ಡ್ರೈವರ್ ಇದೆ. ನಾವೀಗ ಬೆಳ್ತಂಗಡಿಯ ಬಸ್ನಿಂದ ಹತ್ತಿರ ಇದ್ದೀವಿ. ಸರ್, ಈಗ ಗೊತ್ತೇ ಇದೆ ವಿಷಯ, ಗ್ಯಾಸ್ ಟ್ರಬಲ್ ಅಂತ ನಾವು ಹೇಳ್ಬೋದು. ಎಲ್ಲ ಕಡೆ ಗ್ಯಾಸ್ ಅಭಾವ ಆಗ್ತಾಯಿದೆ. ಆಲ್ಮೋಸ್ಟ್ ಹೋಟ್ಲುಗಳೆಲ್ಲ ಫುಡ್ ಎಲ್ಲ ಕಡಿಮೆ ಮಾಡಿದ್ದಾರೆ, ಕೆಲವು ಬಂದ್ ಕೂಡ ಆಗ್ತಾ ಇದೆ. ಸೊ ನಿಮಗೆಲ್ಲ ಹೋಟ್ಲು ಬೇಕೇ ಬೇಕು, ಏಕೆಂದರೆ ನಾವು ನಮ್ಮದು ಮನೆ ಎಲ್ಲಿಂದ ಬರೋದು, ನಾವು 30-40 ಕಿಲೋಮೀಟರ್ ದೂರದಿಂದ ಬರೋದು. ನಾವು ಇಲ್ಲಿ ಬಂದರೆ ನಮಗೆ ಹೋಟ್ಲು ಬಿಟ್ಟು ಬೇರೆ ಇಲ್ಲಿ ನಾವು ಊಟ ಕಾಫಿ ಅದು ಇದು ಹೋಟ್ಲೇ ಮಾಡಬೇಕಾದ್ರೆ ಅದನ್ನೇ ಅನುಭವಿಸಿ ಬರೋದು. ನಾವು ನಮ್ಮಿಂದ ಬರೋದು ಹೋಟ್ಲ್ ಇಲ್ಲದ್ರೆ ನಮಗೆ ಎಂತ ಇಲ್ಲ, ಡ್ಯೂಟಿ ಮಾಡುವಾಗೇ ಇಲ್ಲ, ನಾವು ಉಪವಾಸ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಹಾಗೆ ಗ್ಯಾಸ್ ಸಮಸ್ಯೆಯಿಂದಾಗಿ ಆಲ್ಮೋಸ್ಟ್ ಕೆಲವೊಂದು ಹೋಟ್ಲ್ ಫುಡ್ ಕೂಡ ಕಡಿಮೆ ಸಿಗ್ತಾ ಇದೆ, ಬಂದ್ ಮಾಡುವಂಥ ಆ ಸಿಚುವೇಶನ್ ಬಂದುಬಿಟ್ಟಿದೆ. ಹೌದು, ಭಾರಿ ತುಂಬ ಕಷ್ಟ ಆಗಿದೆ. ಆದರೆ ಇದಕ್ಕೆ ಒಂದು ಸರ್ಕಾರ ಏನಾದರೂ ವ್ಯವಸ್ಥೆ ಮಾಡಬೇಕು, ಮಾಡದಿದ್ದರೆ ತುಂಬ ಕಷ್ಟ ಇದೆ. ಈಗವೇ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ಬೋದು. ಏನಾದರೂ ಒಂದು ಪ್ರಾಬ್ಲಮ್, ಇದಕ್ಕೆ ಸಮಸ್ಯೆಗೆ ಇದಕ್ಕೆ ಒಂದು ಪರಿಹಾರ ಸರ್ಕಾರ ಕೂಡಲೇ ತಗೊಳ್ಬೇಕು. ಬೆಳ್ತಂಗಡಿಯ 3 ಮಾರ್ಗ ಬಳಿ ಇರುವಂತಹ ಆರಿಗಾಸ್ ಹೋಟ್ಲು ಬಳಿದ್ದೀವಿ. ಶುದ್ಧ ಸಸ್ಯಾಹಾರಿ ಹೋಟ್ಲ್ ಇದು. ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ ಇದ್ದಾರೆ. ತುಂಬ ಸಂಖ್ಯೆಯಲ್ಲಿ ತಿಂಡಿಗೆ ಊಟಕ್ಕೆಲ್ಲ ಇಲ್ಲಿ ಬರ್ತಾ ಇರ್ತಾರೆ, ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿರುವಂಥ ಸೊಗಸಾಗಿರುವಂಥ ಊಟ ಇಲ್ಲಿ ಸಿಗುತ್ತೆ. ಇದೀಗ ನಾವು ಮಾಲೀಕರ ಹತ್ರ ಇದ್ದೀವಿ, ಆರಿಗಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ. ಎಲ್ಲರೂ ಒಂದೇ ಕಂಪ್ಲೇಂಟ್, ಗ್ಯಾಸ್ ಸ್ಟಾಕ್ ಇಲ್ಲ, ಇರೋದು ಒಂದು ಗ್ಯಾಸ್, ನೆಕ್ಸ್ಟ್ ಮುಂದೆ ಏನು ಗೊತ್ತಿಲ್ಲ ಅಂತ. ಸೊ ನಿಮ್ಮಲ್ಲಿ ಹೇಗೆ ಇದು? ನೋಡಿ, ಎಲ್ಲ ಕೊರೋನಾ ಬಂದಾಗೆ ಇದೊಂದು ಲೋಕಕ್ಕೆ ಬಂದಂಥ ಒಂದು ಸಮಸ್ಯೆ. ಯುದ್ಧ ಅಂತ ಹೇಳುವಂಥದ್ದು ಜನರು ಅತಿರೇಕವಾಗಿ ಬಳಸುವಂಥ ಒಂದು ವಿಚಾರ. ಹಾಗಾಗಿ ನಾವು ಯಾರನ್ನು ಇದಕ್ಕೆ ಹೊಣೆಗಾರಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂಥ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರ ಇರ್ಬೋದು, ಅಲ್ಲ ಯಾವುದೋ ಅದಕ್ಕೆ ಬೇಕಾದಂತಹ ಡಿಪಾರ್ಟ್ಮೆಂಟ್ಗಳು ಅದಕ್ಕೆ ಒಂದು ಕಾರ್ಯಾಚರಣೆ ಮಾಡಿ
ನಮಗೆಲ್ಲ ನಾವು ವ್ಯವಹಾರಸ್ಥರು, ನಾವು ಸಾಲ ಇದೆಲ್ಲ ಮಾಡಿ ನಾವು ವ್ಯವಹಾರನೆಲ್ಲ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ವ್ಯವಹಾರಕ್ಕೆ ತೊಂದರೆ ಆದಾಗ ನಮಗೆ ಬೇಸರ ಆಗುವುದು ಹೌದು ಯಾವಾಗಲೂ ಇದ್ದದ್ದೇ. ಅದರಿಂದಾಗಿ ನಾವೇನು ಹೇಳೋದು ಅಂತ ಹೇಳಿದರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಮಾತ್ರ ಅಲ್ಲ ಸಾರ್ವಜನಿಕರಿಗೂ ಕೂಡ, ಈಗ ಕೆಲಸ ಮಾಡೋರಿದ್ದಾರೆ, ಪೇಟೆಯಲ್ಲಿ ಬಂದು ಇರುವವರು ಇರ್ತಾರೆ, ಆಹಾರದ ಕೊರತೆ ಉಂಟಾದಾಗ ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಏನು ಅಂತ ಹೇಳಿದರೆ ಆಹಾರ ಪೂರೈಕೆ. ಅದನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಟ್ಟಿನಲ್ಲಿ ಅದನ್ನು ಸಮರ್ಪಕವಾಗಿ ನೆರವೇರಿಸಿದಲ್ಲಿ ನಮಗೆ ಈಗ ಒಂದು 5 ದಿವಸದಿಂದ ಗ್ಯಾಸ್ ಅಂಡ ಇಲ್ಲಿ ಲಭ್ಯತೆ ಇಲ್ಲ. ನಮ್ಮ ಹತ್ರ ಇದ್ದದ್ದು ಈಗ ಖಾಲಿ ಆಗ್ತಾ ಬಂತು. ಇನ್ನು ಸೋಮವಾರದಿಂದ ಏನು ಅಂತೇಳಿ ನಾವು ಆಲೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ತುಂಬ ಮಂದಿ ಮತ್ತೆ ಕಟ್ಟಿಗೆಯ ಒಲೆ ಅಂತೇಳಿದರೆ ನಮಗೆ ಈ ಪರಿಸರದಲ್ಲಿ ಕಟ್ಟಿಗೆ ಒಲೆ ತಯಾರು ಮಾಡಲಿಕ್ಕೆ ಕಷ್ಟ ಉಂಟು. ಯಾಕಂತೇಳಿದರೆ ನಮ್ಮ ಹತ್ರ ಅಷ್ಟು ಜಾಗಗಳಿಲ್ಲ. ನಾವು ಮಾಡೋದಾದರೆ ಬೇರೆ ಕಡೆ ಆಹಾರ ತಯಾರಿಕೆ ಮಾಡಿ ಇಲ್ಲಿ ತಂದು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸಕ್ಕೆ ಏನಾದರೂ ಮಾಡಬೇಕಷ್ಟೇ. ಒಂದು ಸಮಸ್ಯೆ ಆಗುತ್ತೆ ನಿಮಗೆ, ಬಿಸಿ ಬಿಸಿ ಊಟ ಸಿಗುತ್ತದೆ ಹೇಳೋಕ್ಕಾಗ. ಹೌದೌದು. ಈಗ ಬೇರೆ ಕಡೆ ತಂದು ಇಲ್ಲಿ ಮಾರಾಟ ಮಾಡಿದಾಗ ಅದಕ್ಕೂ ಆಹಾರ ಸಮಸ್ಯೆಗಳಿರ್ತವೆ. ಇದೇ ಜಾಗದಲ್ಲಿ ಆದರೆ ನಮಗೆ ವ್ಯವಸ್ಥೆ ಇರ್ತದೆ. ಬೇರೆ ಕಡೆ ನಾವು ಮಾಡೋದಾದರೆ ಪ್ರತ್ಯೇಕ ವ್ಯವಸ್ಥೆ, ಎಕ್ಸ್ಟ್ರಾ ಕಾಸ್ಟ್. ಈಗ ಏನಿದೆ ಅಂತೇಳಿದರೆ ಈಗ ಮೊನ್ನೆ ಒಂದೇ ದಿವಸ 280ರಿಂದ 300 ರೂಪಾಯಿ ಕಮರ್ಷಿಯಲ್ ಗ್ಯಾಸಿಗೆ ರೇಟ್ ಏರಿಕೆ ಆಗಿದೆ. ಅದರ ಹೊಣೆ ಈಗ ಯಾರಿಗೆ ಹಾಕೋದು? ನಾವು ಸಾರ್ವಜನಿಕರ ಮೇಲೆ ಅದನ್ನು ಇಷ್ಟರವರೆಗೆ ನಾವು ಇದು ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಹಿಂದಿನ ರೇಟಿನಲ್ಲಿಯೇ ಈಗ ಚಲಾವಣೆ ಮಾಡ್ತಾಯಿದ್ದೇವೆ. ಮುಂದೆ ಹೇಗೆ ಅಂತೇಳಿ ಆಲೋಚನೆ ಮಾಡಿ ನೋಡ್ತೇವೆ. ಮುಂದೆ ತುಂಬ ಕಷ್ಟ ಅಂತೂ ಇದ್ದೇ ಇದೆ. ಎಲ್ಲ ಲೋಕಕ್ಕೆ ಬಂದ ಕಷ್ಟ ನಾವು ಅದರಲ್ಲಿ ಸಹಿಸ್ಕೊಳ್ತೇವೆ. ಈಗ ಅನೇಕ ಮಂದಿ ಕಸ್ಟಮರ್ಸ್ ಕೂಡ ಇದೆ, ಊಟ ಮಾಡ್ತಿದ್ದಾರೆ ಸರ್. ಈಗ ಇನ್ನು ಕೆಲವೇ ದಿನ ಆಲ್ಮೋಸ್ಟ್ ಹೋಟೆಲ್ಸ್ ಎಲ್ಲ ಬಂದ್ ಆಗ್ತಾ ಇದೆ, ಬಿಕಾಸ್ ಗ್ಯಾಸ್ ಇಲ್ಲ ಅಂತ. ಈಗ ತುಂಬ ಮಂದಿ ಹೋಟ್ಲಿಗೆ ಹೋಗಲೇಬೇಕಾಗುತ್ತೆ. ಈಗ ಎಲ್ಲ ದೂರ ಹೋದಾಗ ಅಥವಾ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಹೋಟ್ಲು ಬೇಕೇ ಬೇಕು. ಸೊ ಈ ಥರ ಆದಾಗ ಮುಂದೆ ಹೇಗೆ ಅಂತ ನಿಮ್ಗೆ? ಇದಕ್ಕೆ ಸರ್ಕಾರನೇ ಹೊಣೆ, ಏನಾದರೂ ದಾರಿ ಹುಡುಕಬೇಕು. ಇಲ್ಲಾಂದರೆ ನಾನು ಮಂಗಳೂರಿಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಹೋಗುವಾಗ ಹೋಟ್ಲ್ ಸಪ್ಲೈಯರ್ ಹೇಳಿದರು, ನಾವು 40 ಜನ ಇದ್ದೇವೆ ಹೋಟ್ಲಲ್ಲಿ. ಮ್ಯಾನೇಜರ್ ಹೇಳ್ತಾರೆ ಒಂದು ಹೋಟ್ಲು ಬಂದ್ ಮಾಡಬೇಕು, ಬಂದ್ ಮಾಡಿದರೆ ಇಲ್ಲಿ ಕೆಲಸ ಮಾಡೋರು ದಾರಿ ಬೀಳ್ತಾರೆ, ಅದರಲ್ಲೇ ಜೀವನ ನಡೆಸೋರಿದ್ದಾರೆ. ಹಾಗಾಗಿ ಗ್ಯಾಸ್ ಸಡನ್ನಾಗಿ ಬಂದ್ ಮಾಡಿದರೆ ಕಷ್ಟ ಅಲ್ವಾ? ಈಗ 41 ಜನ ಹೋಟ್ಲಲ್ಲಿ 40 ಜನ ಇರುವವರು ಸಡನ್ ಹೋಟ್ಲು ಬಂದ್ ಮಾಡಿ ಮನೆಗೆ ಹೋದರೆ ಅವರು ಮಕ್ಕಳು ಫ್ಯಾಮಿಲಿ ಎಲ್ಲ ಇರುವಾಗ ಕೊರೋನಾಗಿಂತ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ. ಕೊರೋನಾ ಇರುವಾಗ ಗ್ಯಾಸ್ ಎಲ್ಲ ಸಿಕ್ತಿತ್ತು, ಅವರು ಎಲ್ಲಿಯಾದರೂ ಹೋಗಿ ಏನಾದರೂ ಮಾಡ್ತಿದ್ರು. ಇದು ಅದಕ್ಕಿಂತ ಜಾಸ್ತಿ ಆಯಿತು. ಹೋಟ್ಲು ಫುಡ್, ಈಗ ಮನೇಲಿ ಫುಡ್ ಮಾಡೋರು ತುಂಬ ಮಂದಿ ಇರ್ತಾರೆ, ಬಟ್ ಕೆಲವು ಮಂದಿ ಮನೆಯಲ್ಲಿ ಸಹ ಎಷ್ಟೋ ಜನ ಗ್ಯಾಸಿಗೆ ಎಡಿಟ್ ಆಗಿದ್ದಾರೆ. ಕಟ್ಟಿಗೆ ಈಗ ಎಲ್ಲ ಮರ ಕಡ್ದು ಕಟ್ಟಿಗೆ ಸಹ ತುಂಬ ಕಷ್ಟನೇ. ಈಗ ಎಲೆಕ್ಟ್ರಿಕ್ ಸ್ಟವ್ ಅದು ಏನೋ ಅದರ ಮೇಲೆ ಈಗ ಫ್ಲ್ಯಾಟಲ್ಲೆಲ್ಲ ಕೂತವ್ರು ಎಂತ ಮಾಡಬೇಕು? ಕಟ್ಟಿಗೆ ಹೊಲ ಎಲ್ಲಿ ಉರಿಸೋದು? ಹೋಟ್ಲಲ್ಲಿ ನಿಮಗೆ, ಹೋಟ್ಲಲ್ಲಿ ಕೂಡ ಗ್ಯಾಸಿಂದ ಒಂದೆರಡಲ್ಲ ನಿಮಗೆ ಅದಕ್ಕೆ ಲಿಂಕ್ ಹೋಗುತ್ತೆ. ನಿಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಆಗುತ್ತೆ, ಹೋಟ್ಲು ಉದ್ಯಮಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲಿನ ಪಿ ಜಿ ಮತ್ತು ಈಗ ಮಂಗಳೂರಲ್ಲಿ ಅಲ್ಲಿ ಅಂತೆಲ್ಲ ಹೋಟ್ಲು ದೊಡ್ಡ ಹೋಟ್ಲುಂಟು, ಅವರು ಕಟ್ಟಿಗೆಯಲ್ಲಿ ಯೂಸ್ ಮಾಡುವಾಗಿಲ್ಲ, ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಲ್ಲರೂ. ಅವರೆಲ್ಲ ಹೋಟ್ಲು ಬಂದ್ ಮಾಡಿದರೆ ಹೋಟ್ಲ ಮಂಗಳೂರಲ್ಲಿ ಅಂಥ ಸಿಟಿಯಲ್ಲಿ ಎಂತ ಮಾಡೋದು? ಇವರು ಸಡನ್ನಾಗಿ ಅಲ್ಲಿ ಬಾಂಬು ಬಿದ್ದ ತಕ್ಷಣ ಇಲ್ಲಿ ಇವರು ಗ್ಯಾಸ್ ಬಂದ್ ಮಾಡಿದ್ದಾರೆ. ಇಲ್ಲಿ ನೋಡುವಾಗ ನಮ್ಮದು ಕೇಂದ್ರ ಸರ್ಕಾರದಿಂದ ಹೇಳ್ತಿದ್ದಾರೆ ಗ್ಯಾಸ್ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಈಗ ಕರ್ನಾಟಕ ಮಾತ್ರನಾ ಪ್ರಾಬ್ಲಮ್ಮು? ಏನೋ ಒಂದು ಕೃತಕ ಅಭಾವ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಏಜೆಂಟ್ ಮತ್ತು ಅದರ ಹಿಂದಿನ ಜನ ಕೆಲವರೆಲ್ಲ ಈಗ ಪಾಪದವರನ್ನು ಇದು ಮಾಡಿ ಹಣ ಮಾಡ್ತಾರೆ ಇದರಲ್ಲಿ. ಇದು ಇಂದು ಸಾರ್ವಜನಿಕರಿಗೆ ಎಲ್ಲಾದರೂ ಹೋಗಿ, ನಾನು ಮಂಗಳೂರಿಗೆ ಈಗ ಚಹಾ ಕುಡಿಲಿಕ್ಕೆ ಹೋದೆ, ಅಣ್ಣ ನಿಮಗೆ ಚಹಾ ಮಾತ್ರ ತಿಂಡಿ ಕೊಡ್ತೇವೆ, ಊಟ ಇಲ್ಲ. ಗ್ಯಾಸ್ ಈಗ ಯುದ್ಧ ಸ್ಟಾರ್ಟ್ ಆಗಿ 3-4 ದಿನ ಆಗೋಗ್ಲಿ ಗ್ಯಾಸ್ ಬಂದ್ ಆಯಿತು ಅಂತ ಹೇಳಿದರೆ ಎಂತ ಮಾಡೋದು ಅವರು? ಹೌದು. ಈಗ ನಾವು ಬೆಳ್ತಂಗಡಿಯ ಹೋಟೆಲ್ ಮಾತೃಶ್ರೀಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಅನೇಕ ಕಸ್ಟಮರ್ಸ್ ಬರ್ತಾರೆ ಪ್ರತಿನಿತ್ಯ. ನಿಮಗೆ ತುಂಬ ಊಟ, ಆಮೇಲೆ ನಾನ್ ವೆಜ್ ಹೋಟ್ಲು ಬೇರೆ, ಸುಮಾರು ಸಂಖ್ಯೆಯ ಗ್ರಾಹಕರು ಬರ್ತಾರೆ. ಸೊ ಇದೀಗ ಗ್ಯಾಸ್ ಸಮಸ್ಯೆ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಯಾವ ಥರ ಇದೆ ಅಂತ? ಇಲ್ಲಿ ಸಹ ಗ್ಯಾಸ್ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಮತ್ತು ನಾವು ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾಯಿದ್ದೇವೆ, ಅದಕ್ಕಿಂತ ತುಂಬ ಸಮಸ್ಯೆ ಉಂಟು. ಇಂಡಿಯನ್ ಇಲ್ಲ, ಮತ್ತು ಭಾರತ್ ಇಲ್ಲ, ಮತ್ತು ನಾವು ಪ್ರೈವೇಟಾಗಿ ಟೋಟಲ್ ಗ್ಯಾಸನ್ನು ಯೂಸ್ ಮಾಡ್ತಿದ್ದೇವೆ. ಹೊಸ ಇಲ್ಲ, ಹೊಸ ಇನ್ನೊಂದು 500 ರೂಪಾಯಿ, ಒಂದು ಹಣ್ಣಿಗೆ 500 ರೂಪಾಯಿ ಜಾಸ್ತಿ ಕೊಟ್ಟಿದ್ದೇವೆ. ಬುಕ್ಕಿಂಗ್ ಸಹ ಆಗೋದಿಲ್ಲ. ನಮಗೆ ಈಗ ಸಹ ಫೋನ್ ಮಾಡಿದೆ ಕಮರ್ಸಲ್ಲಿ, ಇನ್ನೂ 1 ವಾರ ಬರೋದಿಲ್ಲ ಅಂತ ಹೇಳಿದ್ದಾರೆ.
ಏನು ಸಮಸ್ಯೆ ಅಂದರೆ ಸ್ಟಾಕ್ಸ್ ಇದೆಯಾ ಇವಾಗ ಸ್ಟಾಕ್ಸ್ ಇಲ್ಲ ನಾವು ಅದಕ್ಕೋಸ್ಕರ ನಿನ್ನೆ ಸಹ 500 ರೂಪಾಯಿ ಜಾಸ್ತಿ ಕೊಟ್ಟು ಒಂದು ಬ್ಲ್ಯಾಕ್ ಆ್ಯಂಡ್ ಮಾಡಿ ತೊಗೊಂಡು ಬಂದಿದ್ದೇವೆ. ಓಕೆ ಎಷ್ಟು ದಿನಗಳಿಂದ ಇದೇ ಥರ ನೀವು ಮುಂದುವರಿದ? ಇದು 2-3 ದಿವಸ ಆಯಿತು, 3 ದಿವಸದಿಂದ ಹಾಗೆ ಉಂಟು. ಇನ್ನು ಮುಂದೆ ಹೇಗೆ ಅಂತ ಹೇಗೆ ಗೊತ್ತಿಲ್ಲ, ಇವರು ಹೇಗೆ ಹೇಳಿದ್ರು 1 ವಾರದಲ್ಲಿ ಕ್ಲಿಯರ್ ಆಗ್ತದೆ ಅಂತೇಳಿ, ಅಂತ ಗೊತ್ತಿಲ್ಲ. ಸೊ ಈಗ ನಿಮ್ಗೆ ಎಷ್ಟು ದಿನ ಈ ಥರ ನೀವು ಮುಂದುವರಿಬೋದಂತ ಇದು ಒಂದು ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು 2-3 ದಿವಸ ಹಾಗೆ. ನಮಗೆ ತುಂಬ ಟೆನ್ಷನ್ ಅಂದರೆ ಈ ಕ್ಯಾಟ್ರಿಂಗ್ ಎಲ್ಲ ವ್ಯವಸ್ಥೆ ಉಂಟು, ಅದಕ್ಕಿಂತ ತುಂಬ ಸಮಸ್ಯೆ ಉಂಟು. ಈಗ ನೀವು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಸಿಲಿಂಡರ್? ಡೈಲಿ ಒಂದು ನಮಗೆ ಕಮರ್ಷಿಯಲ್ ಡೈಲಿ ಬೇಕು. ಡೈಲಿ ಬೇಕಾಗುತ್ತೆ. ಹಾಂ, ಡೈಲಿ ಒಂದು. ನೀವು ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಏನು ಮಾಡೋದು, ಯಾವ ಸರ್ಕಾರ ಏನು ಪ್ರಯೋಜನ, ನಮಗೆ ನಮ್ಮ ಉಪಯೋಗಕ್ಕೆ ಬರಬೇಕಲ್ಲ. ಸೊ ಈಗ ನೀವು ಪ್ರತಿನಿತ್ಯ ಎಷ್ಟು ಕಸ್ಟಮರ್ಸ್ ಇಲ್ಲಿ ಬರ್ತಾ ಇದ್ರು ನೀವು? ಒಂದು 150-200 ಊಟ ಹೋಗ್ತದೆ, 200 ಜನ ಬರ್ತಾಯಿದ್ದಾರೆ. ಏನಾದರೂ ನೀವು ಕಡಿಮೆ ಮಾಡಿದ್ದೀರಾ ಯಾವುದಾದ್ರೂ ಫುಡ್ಡಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀರಾ? ಕಡಿಮೆ ಅಂದರೆ ನಾವು ಈಗ ಒಳಗಡೆ ಹೇಳಿದ್ವಿ ಗ್ಯಾಸ್ ಸ್ವಲ್ಪ ಸ್ಲೋ ಬಿಡಿ ಅಂತೇಳಿ, ಅದಕ್ಕಿಂತ ಸಮಸ್ಯೆ ಇಲ್ಲ. ನಿನ್ನೆ ವ್ಯವಸ್ಥೆ ನಾವು ಕಟ್ಟಿಗೆ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ನಮ್ಮ ಹೋಟ್ಲು ಸಣ್ಣ ಹೋಟ್ಲು ಹಾಗೆ. ಸರಿ ಸರಿ, ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ಒಂದು ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಅನೇಕ ಮಂದಿಯ ಹೊಟ್ಟೆಗೂ ಕೂಡ ಇದೊಂದು ತಣ್ಣೀರು ಇಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತ ಹೇಳಿದರೆ ತಣ್ಣೀರು ಬಟ್ಟೆ ಇಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತ ಹೇಳಿದರೆ ಎಷ್ಟೋ ಮಂದಿ ಹೋಟ್ಲಿಗೆ ಡಿಪೆಂಡ್ ಆಗಿರ್ತಾರೆ. ಅದು ಆಟೋ ಡ್ರೈವರ್ಸ್ ಆಗಿರ್ಬೋದು, ಬಸ್ ಡ್ರೈವರ್ಸ್, ಬಸ್ ಕಂಡಕ್ಟರ್ಸ್, ಅದೇ ಥರ ಸ್ಟೂಡೆಂಟ್ಸ್ಗಳು, ಹಾಸ್ಟೆಲ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಹೋಟೆಲ್ಗೆ ಡಿಪೆಂಡ್ ಆಗಿರ್ತಾರೆ. ಆದರೆ ಇದೀಗ ಈ ಗ್ಯಾಸ್ ಅಭಾವದಿಂದಾಗಿ ಅನೇಕ ಹೋಟೆಲ್ಗಳು ಮುಂದೆ ಏನು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಕ್ಯಾಟ್ರಿಂಗ್ ಆಗಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಈ ಒಂದು ಯಾವುದೆಲ್ಲ ಈ ಹೋಟೆಲ್ ಉದ್ಯಮ ಒಟ್ಟಾರೆಯಾಗಿ ಈ ಫುಡ್ ಮಾಡುವಂಥ ವ್ಯವಸ್ಥೆ ಏನಿದೆ ಎಲ್ಲವೂ ಕೂಡ ಈಗ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ವನಿಷ್ಠತೆ ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.